ಪುತ್ತೂರಿನ ಬಹುಭಾಷಾ ಕಿರುತೆರೆ ನಟಿ ಅನುಷಾ ಹೆಗ್ಡೆ ಇದು ಕಿರುತೆರೆಯಲ್ಲಿ ಮಿಸ್ತಾ ಇರುವ ಅಸಾಧಾರಣ ಪ್ರತಿಭೆ. ಪುತ್ತೂರಿನ ಉರ್ಲಾಂಡಿ ನಿವಾಸಿ ಸ್ವರ್ಣಲತಾ ಮತ್ತು ಉಮೇಶ್ ಹೆಗ್ಡೆ ದಂಪತಿಗಳ ಪುತ್ರಿಯಾಗಿರುವ ಅನುಷಾ ಮೊಟ್ಟಿದೆಲ್ಲವೂ ಚಿನ್ನ ಎನ್ನುವ ಮಾತಿನಂತೆ ಅಭಿನಯಿಸಿದ ಎಲ್ಲ ಧಾರಾವಾಹಿಗಳು ಫುಲ್ ಹಿಟ್ ಆಗಿ ಮಿಂಚ್ತಾ ಇದ್ದಾರೆ. ಇತ್ತೀಚೆಗೆ ತಮ್ಮ ಪುತ್ತೂರಿನ ಮನೆಯಲ್ಲೇ ಕಲ್ಲುರುಟಿ ದೈವದ ನೇಮೋತ್ಸವದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾರೆ. ತನ್ನ ಕಲಾ ಜೀವನದಲ್ಲಿ ಇಷ್ಟೊಂದು ಸಾಧನೆ ತೋರಲು ಕಾರಣವಾದ ದೈವಗಳಿಗೆ ಕೋಲ ಸೇವೆ ಕೊಡಬೇಕು ಅನ್ನುವ ಆಸೆ ಇಟ್ಟುಕೊಂಡಿದ್ದ ಅನುಷಾ ಈ ಬಾರಿ ಕಲ್ಲುರುಟಿ ದೈವಕ್ಕೆ ಕೋಲ ಸೇವೆ ಕೊಡುವ ಮೂಲಕ ತನ್ನ ಹರಕೆಯನ್ನ ತೀರಿಸಿಕೊಂಡಿದ್ದಾರೆ. ಇಂದು ಇವರ ತಮಿಳು, ತೆಲುಗು, ಕನ್ನಡ ಕಿರುತೆರೆಯ ಬಹುಬೇಡಿಕೆಯ ನಟಿ. ತುಳುನಾಡಿನ ಅಪ್ಪಟ ಹುಡುಗಿಯಾಗಿರುವ ಅನುಷಾ ತುಳುನಾಡಿನ ಪ್ರಮುಖ ಆರಾಧನೆಯಾದ ದೈವಾರಾಧನೆಯಲ್ಲಿ ನಿರಂತರವಾಗಿ ಭಾಗಿಯಾಗ್ತಾರೆ. ತುಳು ಚಿತ್ರರಂಗದಲ್ಲೂ ಸಾಕಷ್ಟು ಆಫರ್ಗಳು ಬಂದಿದ್ರೂ ಸಮಯಾವಕಾಶದ ಕೊರತೆಯಿಂದಾಗಿ ಆಕ್ಟ್ ಮಾಡಲು ಸಾಧ್ಯವಾಗಿಲ್ಲ ಎನ್ನುವ ಬೇಸರ ಕೂಡ ಅನುಷಾರಲ್ಲಿದೆ. ಹತ್ತೂರವಡೆ ಪುತ್ತೂರದ ಮುತ್ತು ಮಾತೋಬರ ಮಾಲಿಂಗೇಶ್ವರ ದೇವರಿಗೆ ಅಡ್ಡಾಪನೀಟಾಪುರಂದು ಅನ್ನ ಆಶೀರ್ವಾದನೆ ಪಡೆತಂದು ಮಲ್ನಾಡಿನ ಅಧಿಕಾರಗಳು ಬೆರೆದು ಹತ್ರ ಉಳ್ಳಾಲ್ತಿನ ಕಾಲ್ಗಲ್ಗಿದ ಪೂಜೆಗೆ ತೆರಳು ಬಗ್ಗಾವನ್ನು ಮುಳ್ಳಿರ್ನ ಕಟ್ಟನ್ನು ಬಡ್ಬ ಒಂದು ಕಣ ಕಡಮುಗ ಬಣ್ಣಗ ಕಡಮುದ ಕಲ್ಲುಟ್ಟಿ ಕಾಣತ್ತೂರು ಬಣ್ಣಗ ಕಾಣತ್ತೂರದ ಕಲ್ಲುಟ್ಟಿ ಬಳತು ಮಾಗಣಪತಿ ದೇವರ ಒಂಜಿ ಕಾಯ್ದ ಗಣೋಮ ಗಣಯಾಗಲ ಅಂತಂದು ಕಟ್ಟಾಯಿ ಕಲಸಲು ಕೊರಿಂಚಿನ ಮೂಜಿದಕನ ಔಷಧನ್ನ ಪಡಿಯರೆ ಕೊರ್ದು ಜಲಕ ಸಿಂಗಾರ ಪ್ರತಿರೂಪ ಬಿಡ್ಲೆ ಏರೈ ಬಲಿಟ್ಟು ಕೋಪಾಯಿ ಕಗ್ಗರುಡು ಕಟ್ಟಿ ಕಣ್ಣು ಪ್ರಾಬ್ಲಮ್ ಆಯ್ತಲ್ಲ ಸುಮಾರು ಲೈಫ್ ಬಗ್ಗೆ ಈಗ ಮುಂದಕ್ಕೆ ಏನು ಅಂತ ಯಾವ್ದ್ರ ಬಗ್ಗೆ ಯಾವ ಯೋಚನೆಗಳನ್ನು ಇಟ್ಟಿಲ್ಲ ಪರ್ಟಿಕ್ಯುಲರ್ ಆಗಿ. ಸದ್ಯಕ್ಕೆ ವರ್ಕ್ ನಡೀತಾ ಇದೆ, ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. 2 ಪ್ರಾಜೆಕ್ಟ್ಗಳು ರನ್ನಿಂಗ್ ಇದೆ, ಒಂದು ಕನ್ನಡ ಮತ್ತೆ ಒಂದು ತಮಿಳ್ ಪ್ರಾಜೆಕ್ಟ್. ಒಂದು ತಮಿಳ್ ಪ್ರಾಜೆಕ್ಟ್ ಮುಗ್ದು ಒಂದು ಹೊಸ ಪ್ರಾಜೆಕ್ಟ್ಗೆ ಈಗ ಕಾಲಿಡುವಂತ ಸಮಯ. ನನಗೆ ಈ ತಿಂಗಳ 16ರಿಂದ ಹೊಸ ಪ್ರಾಜೆಕ್ಟ್ ಶುರುವಾಗ್ತಾ ಇದೆ. ಸದ್ಯಕ್ಕೆ ವರ್ಕ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ದೀನಿ. ಅಂಡ್ ಒಂದು ಈ ಮಧ್ಯಕಾಲದಲ್ಲಿ ಏನ್ ಹೇಳೋದು, ವರ್ಕ್ ತುಂಬಾ ಬ್ಯುಸಿ ಆಗಿತ್ತು. ಸೊ ಮನೆಗೆಲ್ಲ ಬರ್ಲಿಕ್ಕೆ ಆಗಿರ್ಲಿಲ್ಲ. ಸ್ವಲ್ಪ ಅಪ್ಪ ಅಮ್ಮನ ಜೊತೆ ಸಿಕ್ಕಿದ ಒಂದ್ 2 ದಿವಸ 3 ದಿವಸ ಆದ್ರೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಇದೆ. ಈಗ ಮೂವಿ ಅಂತಂದ್ರೆ ನಾವೀಗ ಸೀರಿಯಲ್ ಮಾಡ್ತಾ ಇರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ 1 to 15, 15 to 30 ಅಂತ 2 ಡೇಟ್ ಡಿವೈಡ್ ಆಗಿದೆ ರೈಟ್ ನಾವು. ನನಗೆ
ಸೊ 1 to 15 ಕನ್ನಡ ನಡೀತಾ ಇದೆ, 15 to 30 ತಮಿಳ್ ನಡೀತಾ ಇದೆ. ಇನ್ ಬಿಟ್ವೀನ್ ನಂದು ಡೇಟ್ ಅಡ್ಜಸ್ಟ್ ಆಗಿ ನನ್ನ ಮೈಂಡ್ ಅಲ್ಲಿ ಒಂದು ಈ ತರದ ಮೂವಿಗಳು ಅಂತ ಒಂದು ಥಾಟ್ಸ್ ಗಳಿದೆ ಅಲ್ಲ, ಆ ತರದ ಮೂವಿಗಳು ಬಂದ್ರೆ ಡೆಫಿನೆಟ್ಲಿ ಡೇಟ್ ಎಲ್ಲ ಅಡ್ಜಸ್ಟ್ ಆದ್ರೆ ಅದನ್ನ ಮಾಡೋಣ ಅಂತ. ಇಲ್ಲ, ತುಳು ಮೂವಿ ಮಾಡಿದಾಗ ಅಪ್ರೋಚ್ ಮಾಡಿದ್ದಾರೆ, ಇಲ್ಲ ಅಂತ ನಾನು ಹೇಳುದಿಲ್ಲ. ಬಟ್ ನನ್ನ ಡೇಟ್ಸ್ ಇಂದಾಗಿ ಅವರಿಗೆ ಪ್ರಾಬ್ಲಮ್ ಆಗೋದು. ಬಿಕಾಸ್ ಅವರಿಗೆ ಮೂವಿ ಯಾವ ತರ ಇರುತ್ತೆ ಅಂತಂದ್ರೆ ಒಂದು ಅವ್ರಿಗೆ ಸ್ಕೆಡ್ಯೂಲ್ ಅಂತ ಹೇಳಲಿಕ್ಕೆ ಆಗುದು. ನಾವೀಗ ಸೀರಿಯಲ್ ಅಂತ ಆದ್ರೆ ನಮಗೆ ಪರ್ಟಿಕ್ಯುಲರ್ ಸ್ಕೆಡ್ಯೂಲ್, ಅದು ಮೂವಿ ಹಾಗಲ್ಲ. ಶುರು ಮಾಡಿದ್ಮೇಲೆ 3 ತಿಂಗಳು 4 ತಿಂಗಳು ಹಾಗಾಗುತ್ತೆ. ಇವಾಗ ಕಾಂತಾರ ಎಲ್ಲ ಅವ್ರು ಮಾಡಿದಾಗ ಆಲ್ಮೋಸ್ಟ್ 6 ತಿಂಗಳು ಅವ್ರು ಕುಂತಾಪುರದಲ್ಲೇ ಸೆಟ್ ಹಾಕಿದ್ರು, ಅಲ್ಲೇ ಇದ್ರು. ನಮಗ್ ಹಾಗಾಗುದಿಲ್ಲ ಅಲ್ಲ, ನಾವು ಬಿಕಾಸ್ ಇಲ್ಲಿ ಸೀರಿಯಲ್ ಮಾಡ್ತಾ ಇರ್ತೇವೆ, ಡೇಟ್ ಕ್ಲಾಶಸ್ ಆಗುತ್ತೆ. ಸೊ ಡೇಟ್ ಎಲ್ಲ ನೋಡ್ಕೊಂಡು ನನ್ನ ಡೇಟಿಗೆ ಅಡ್ಜಸ್ಟ್ ಆಗುವ ಹಾಗೆ ಒಳ್ಳೆ ಕಥೆ ಸಿಕ್ಕಿದ್ರೆ ಖಂಡಿತ ಮೂವಿ ಮಾಡಿ.